ಎತ್ತ ನೋಡಿದರೂ ರಸ್ತೆ ಬದಿಯಲ್ಲಿ ಮಣ್ಣಿನ ರಾಶಿ, ನಡು ರಸ್ತೆಯಲ್ಲಿ ಅಗೆದು ಹಾಕಲಾದ ಹೊಂಡ ಕೊಂಡಿಗಳು, ತಿಂಗಳುಗಟ್ಟಲೆ ರಾಶಿ ಬಿದ್ದಿರುವ ಮಣ್ಣಿನಿಂದಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇರುವ ಜನರು, ವಾಹನ ಸವಾರರು. ಇದೆಲ್ಲ ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಕಂಡುಬರುತ್ತಿರುವ ದೃಶ್ಯಗಳು. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಈ ರಿಪೋರ್ಟ್ ನೋಡಿ. ಮಂಗಳೂರು ಒಂದು ಕಡೆಯಿಂದ ಸ್ಮಾರ್ಟ್ ಸಿಟಿಯಾಗುವತ್ತ ದಾಪುಗಾಲಿಡುತ್ತಾ ಇರುವ ನಗರ. ಆದರೆ ಮಂಗಳೂರು ನಗರವನ್ನ ಇತ್ತೀಚೆಗೆ ಗಮನಿಸಿದಾಗ ಕಾಣಸಿಗುವುದು ಅಲ್ಲಲ್ಲಿ ಅಗೆದು ಹಾಕಲಾದ ರಸ್ತೆಗಳು, ರಸ್ತೆ ಬದಿ ಹಾಕಲಾಗಿರುವ ಮಣ್ಣಿನ ರಾಶಿ. ಹೌದು, ಮಂಗಳೂರು ನಗರದ ಅಲ್ಲಲ್ಲಿ ವಿವಿಧ ಯೋಜನೆಯ ಕಾಮಗಾರಿಗಳಿಗಾಗಿ ರಸ್ತೆಯನ್ನ ಅಗೆಯಲಾಗಿದೆ. ಆದರೆ ಅದನ್ನು ಶೀಘ್ರ ಪೂರ್ಣಗೊಳಿಸದೇ ಇರುವುದು ಸಾರ್ವಜನಿಕರಿಗೆ ತೊಂದರೆಯುಂಟು ಮಾಡುತ್ತಿದೆ ಎನ್ನುವ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬಂದಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವುದು ಮಂಗಳೂರಿನ ಪ್ರಮುಖ ಭಾಗವಾದ ಉರ್ವಾ ಸ್ಟೋರ್ ಪ್ರದೇಶ. ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಎಡಿಬಿ ಯೋಜನೆಯಡಿ ಒಳಚರಂಡಿ ಕಾಮಗಾರಿ ನಡೆಯುತ್ತಿದೆ. ಮಂಗಳೂರಿನ ಕುದ್ರೋಳಿಯಿಂದ ಉರ್ವಾ ಸ್ಟೋರ್ ಮೂಲಕ ಕಾವೂರು ಮುಲ್ಲಕಾಡುವರೆಗೆ ಹಳೆಯ ಡ್ರೈನೇಜ್ ಪೈಪು ತೆರವುಗೊಳಿಸಿ ಹೊಸ ದೊಡ್ಡ ಗಾತ್ರದ ಪೈಪ್ ಅಳವಡಿಸುವ ಕಾಮಗಾರಿ ನಡೆಯುತ್ತಿದೆ. ಪೈಪ್ ಅಳವಡಿಕೆಗಾಗಿ ಮಂಗಳೂರಿನ ಉರ್ವಾ ಸ್ಟೋರ್ ಜಂಕ್ಷನ್ನಲ್ಲಿ ಮುಖ್ಯ ರಸ್ತೆಯನ್ನ ಅಗೆದು ಹಾಕಲಾಗಿದೆ. ಆದರೆ ಹೊಂಡವನ್ನ ಮುಚ್ಚದೆ ಹಾಗೆಯೇ ಬಿಡಲಾಗಿದ್ದು, ಇದರಿಂದ ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇವತ್ತು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಅನೇಕ ಅಭಿವೃದ್ಧಿಯ ಕೆಲಸಗಳು ನಡೆಯುತ್ತಿವೆ. ಅದರಲ್ಲಿ ವಿಶೇಷವಾಗಿ ಈ UGDಯ ಒಂದು ಲೈನ್ ಮಠದ ಗಣಿಯಿಂದ ಅದು ಉರ್ವಾ ಚಿಲಿಂಬೆಯಾಗಿ ದಡಲ್ಕಾಡಾಗಿ ಅದು ಮುಲ್ಲಕಾಡಿಗೆ ಹೋಗುವಂಥ ಇದು ಲೈನ್, ಪಂಪಿಂಗ್ ಲೈನ್. ಆದ್ದರಿಂದ ಈಗ ಸ್ವಲ್ಪ ಕೆಲಸ ಆಗುವಾಗ ಸ್ವಲ್ಪ ಅಡಚಣೆ ಆಗ್ತದೆ. ಅದರಿಂದ ಆದಷ್ಟು ಬೇಗ ಅದನ್ನು ಆ ಕೆಲಸವನ್ನು ಪೂರ್ತಿಗೊಳಿಸ್ತೇವೆ. ಈಗ ನಮ್ಮದು ADB 2ನೇ ಹಂತದ ಯೋಜನೆಯಡಿ ಕುದ್ರೋಳಿಯಿಂದ ನಮ್ಮ ಮುಲ್ಲಕಾಡುವರೆಗೆ ಪಂಪಿಂಗ್ ಮೇನ್ ವರ್ಕ್ ನಡೀತಾ ಇದೆ. ಸುಮಾರು 93 ಕೋಟಿಯದ್ದು ಯೋಜನೆ ಇದೆ. ಈಗ ಹಿಂದೆ ಇದ್ದಂಥ ಪಂಪಿಂಗ್ ಮೇನು ತುಂಬ ಹಳೆಯದಾಗಿದ್ದು ಈಗ ಅದು ನಾದು ರಸ್ತೆಯಲ್ಲಿದೆ. ಅದನ್ನು ಎಂಟೈರ್ ರೀಪ್ಲೇಸ್ ಮಾಡಿ ಹೊಸ ಪಂಪಿಂಗ್ ಮೇನು ಸುಮಾರು 1100 mm ಡಯಾದ್ದು ಪೈಪ್ ಹಾಕ್ತಾ ಇದ್ದೀವಿ. ಈಗಾಗಲೇ ಕಾಮಗಾರಿ ಸ್ಟಾರ್ಟ್ ಆಗಿ ಒಂದು 2-3 ಮಂತ್ ಆಗ್ತಾಯಿದೆ. ಒಳ್ಳೆಯ ಪ್ರಗತಿಯಲ್ಲಿ ನಡೀತಾ ಇದೆ. ಆ ಕಾಮಗಾರಿಯ ಏನು ಗುತ್ತಿಗೆದಾರರು ವಹಿಸಿದವರಿಗೆ ನಾವು ಸುಮಾರು 1.5 ವರ್ಷಗಳ ಕಾಲ ಅವಧಿ ಇದೆ ಆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿ ಒಂದು 25% ವರ್ಕ್ ಕಂಪ್ಲೀಟ್ ಆಗಿದೆ. ಇದು ಕೇವಲ ಉರ್ವಾ ಸ್ಟೋರ್ನಲ್ಲಿ ಕಂಡುಬರುತ್ತಿರುವ ಸಮಸ್ಯೆಯಲ್ಲ. ಎಡಿಬಿ ಕಾಮಗಾರಿ ಎಲ್ಲೆಲ್ಲ ನಡೆಯುತ್ತಿದೆಯೋ ಅಲ್ಲೆಲ್ಲ ಇದೇ ಸಮಸ್ಯೆ. ಅಗೆದ ರಸ್ತೆಯನ್ನ ಮತ್ತೆ ಸರಿ ಮಾಡದೇ ಇರುವುದರಿಂದ ಜನರು ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಇನ್ನು ಕೆಲವೆಡೆ ಪೈಪ್ ಅಳವಡಿಕೆ ಕಾಮಗಾರಿ ಪೂರ್ಣಗೊಂಡಿದ್ರೂ ರಸ್ತೆಗೆ ಮರು ಡಾಮರೀಕರಣ ಅಥವಾ ಕಾಂಕ್ರೀಟೀಕರಣ ಇನ್ನೂ ಆಗಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅರ್ಧಂಬರ್ಧ ಕಾಮಗಾರಿಗಳಿಂದಾಗಿ ಜನರು ರೋಸಿ ಹೋಗಿದ್ದಾರೆ. ಈ ಮೂಲಕ ರಸ್ತೆಯಲ್ಲಿ ಬಾಯಿ ತೆರೆದಿರುವ ಹೊಂಡಗಳಿಗೆ ಶೀಘ್ರ ಮುಕ್ತಿ ಲಭಿಸಲಿ ಎನ್ನುವುದೇ ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾಮನ್ ಶರತ್ ಸಾಲಿಯನ್ ಜೊತೆಗೆ ನಾಗೇಶ್ ಕಾವೂರು, V4 News 24/7 ಮಂಗಳೂರು.